ಮಂಗಳೂರು ನಗರದ ಮಳಲಿ ದರ್ಗಾ ವಿವಾದದ ಹಿನ್ನೆಲೆ ಹಿಂದೂ ಪರ ಸಂಘಟನೆಗಳ ನೇತೃತ್ವದಲ್ಲಿ ತಾಂಬೂಲ ಪ್ರಶ್ನೆಗೆ ಇಂದು ಮುಂಜಾನೆ ಆರಂಭವಾಗಿದೆ. ವಿವಾದಿತ ಮಳಲಿ ದರ್ಗಾದ ಅನತಿ ದೂರದಲ್ಲೇ ಇರುವ ಶ್ರೀರಾಮಾಂಜನೇಯ ಭಜನಾ ಮಂದಿರದಲ್ಲಿ ತಾಂಬೂಲ ಪ್ರಶ್ನೆ ನಡೀತಾ ಇದೆ. ಭಜನಾ ಮಂದಿರದಲ್ಲಿ ತಾಂಬೂಲ ಪ್ರಶ್ನೆಗೆ ಸಕಲ ಸಿದ್ಧತೆ ನಡೆಸಲಾಗಿದೆ. ಕೇರಳ ಪ್ರಖ್ಯಾತ ಜ್ಯೋತಿಷರಾದಂತಹ ಜೆಪಿ ಗೋಪಾಲಕೃಷ್ಣ ಪಣಿಕ್ಕರ್ ಮೂಲಕ ತಾಂಬೂಲ ಪ್ರಶ್ನೆ ನಡೆಯಲಿದ್ದು, ದರ್ಗಾ ಸುತ್ತಮುತ್ತ ದೈವಿಕ ಶಕ್ತಿ ಇದೆಯೇ ಎಂಬ ಬಗ್ಗೆ ಪ್ರಶ್ನಾ ಚಿಂತನೆ ನಡೀತಾ ಇದೆ. ವೀಳ್ಯದೆಲೆಗಳ ಲೆಕ್ಕಾಚಾರದ ಆಧಾರದಲ್ಲಿ ಗ್ರಹಗತಿಗಳ ಚಲನೆಯ ಮೇಲೆ ದೈವಿ ಶಕ್ತಿ ಪತ್ತೆಯಾಗುತ್ತೆ. ತಾಂಬೂಲ ಪ್ರಶ್ನೆ ನಡೆಯಲಿರುವ ಹಿನ್ನೆಲೆ ಭಜನಾ ಮಂದಿರದ ಸುತ್ತ ಡಿಸಿಪಿ ಹರಿರಾಮ್ ಶಂಕರ್ ನೇತೃತ್ವದಲ್ಲಿ ಬಿಗಿ ಭದ್ರತೆ ವ್ಯವಸ್ಥೆಯನ್ನ ಮಾಡಲಾಗಿದೆ. 2 ಎಸಿಪಿ, 7 ಮಂದಿ ಇನ್ಸ್ಪೆಕ್ಟರ್ಗಳು, 12 ಮಂದಿ ಪಿಎಸ್ಐ, 10 ಮಂದಿ ಎಎಸ್ಐ, 120 ಸಿವಿಲ್ ಸಿಬ್ಬಂದಿ ಸೇರಿದಂತೆ 3 ಕೆಎಸ್ಆರ್ಪಿ ತುಕಡಿ, 3 ಸಿಆರ್ ತುಕಡಿ ಸ್ಥಳದಲ್ಲಿ ನಿಯೋಜನೆಯನ್ನ ಮಾಡಲಾಗಿದೆ. ವಿವಾದಿತ ದರ್ಗಾ ಸ್ಥಳದಲ್ಲೂ ಭಾರೀ ಪೊಲೀಸ್ ಭದ್ರತೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ದರ್ಗಾದ 500 ಮೀಟರ್ ವ್ಯಾಪ್ತಿಯಲ್ಲಿ 144 ಸೆಕ್ಷನ್ ಜಾರಿ ಮಾಡಲಾಗಿದೆ. ಗುರುಪುರದ ಮಳಲಿ ದರ್ಗಾ ದೇಗುಲ ರೀತಿ ರಚನೆ ಪತ್ತೆಯಾಗಿದೆ. ಇವತ್ತು ತಾಂಬೂಲ ಪ್ರಶ್ನೆ ನಡೀತಾ ಇದೆ. ಪೊದುವಾಳ್ ಜೆಪಿ ಗೋಪಾಲಕೃಷ್ಣ ಪಣಿಕ್ಕರ್ ಸದ್ಯ ತಾಂಬೂಲ ಪ್ರಶ್ನೆ ನಡೆಸೋದಕ್ಕೆ ಆಗಮಿಸಿದ್ದಾರೆ. ತಾಂಬೂಲ ಪ್ರಶ್ನೆ ಆರಂಭ ಆಗಿದೆ. ಆದ್ರೆ ರಾಶಿ ಇಡದೆ ಏನನ್ನೂ ಹೇಳಲು ಸಾಧ್ಯವಿಲ್ಲ. ನಾನು ದೈವ ಸಾನ್ನಿಧ್ಯ ಇದೆಯೋ ಇಲ್ಲವೋ ಅನ್ನೋದನ್ನ ಮಾತ್ರ ಹೇಳಬಲ್ಲೆ. ದೇವಸ್ಥಾನ ಇತ್ಯಾದಿ ವಿಚಾರ ಅಷ್ಟಮಂಗಳದಲ್ಲೇ ಗೊತ್ತಾಗಬೇಕು. ಎಷ್ಟು ಹೊತ್ತು ಬೇಕಾದ್ರೂ ಆಗ್ಬೋದು ಅಂತ ಹೇಳಿದ್ದಾರೆ. ಆದ್ರೆ ನಿಖರವಾಗಿ ಅಲ್ಲಿ ದೇವಸ್ಥಾನವೂ ಇತ್ತೋ ಅಥವಾ ಮಸೀದಿ ಇತ್ತೋ ಅಂತ ಹೇಳೋದಕ್ಕೆ ಆಗೋದಿಲ್ಲ ಅನ್ನುವಂಥ ಹೇಳಿಕೆಯನ್ನ ಗೋಪಾಲಕೃಷ್ಣ ಪಣಿಕ್ಕರ್ ಅವರು ಹೇಳಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ. ವಿಎಚ್ಪಿ ಮುಖಂಡ ಪ್ರದೀಪ್ ಸರಿಪಳ್ಳ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ತಾಂಬೂಲ ಪ್ರಶ್ನೆ ಆರಂಭ ಆಗಿದ್ಯಾ? ತಾಂಬೂಲ ಪ್ರಶ್ನೆ ಆರಂಭ ಆಗಿ ಒಂದಷ್ಟು ವಿಚಾರಗಳ ನಂತರ, ವಿಮರ್ಶೆಗಳ ನಂತರ ಅಲ್ಲಿ ಶಿವ ಸಾನ್ನಿಧ್ಯ ಇರತಕ್ಕದ್ದು ಗೋಚರವಾಗಿದೆ. ಅದು ಕೂಡ ಪುಣೆ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಜಾಗ. ಅದು ಕೂಡ ಸೋಂದೆ ಇದು ವಾದಿರಾಜನ ಮಠದ ಜಾಗ ಅಂತನೂ ಅಲ್ಲಿ ಗೋಚರವಾಗಿದೆ. ಹಾಗೆ ಆ ಏನಿದೆ ದೇವಸ್ಥಾನ, ಅದು ತಪಸ್ವಿಗಳು ಸಾವಿರಾರು ವರ್ಷಗಳ ಹಿಂದೆ ತಪಸ್ವಿಗಳೊಬ್ಬರು ಅದು ಇದು ಪ್ರತಿಷ್ಠಾಪನೆ ಮಾಡಿದಂತಹ ಜಾಗೆ. ಅಲ್ಲಿ ಶಿವನ ಸಾನ್ನಿಧ್ಯ ಇರತಕ್ಕಂಥದ್ದು. ಆ ದೇವಸ್ಥಾನದ ಸಮೀಪದಲ್ಲಿ ಒಂದು ಕೂಡ ಕೆರೆಯೂ ಇದೆ ಅನ್ನತಕ್ಕಂಥದ್ದು, ಇವಾಗ ಮುಚ್ಚಿ ಹೋಗಿದೆ ಅನ್ನತಕ್ಕಂಥದ್ದು ಈ ಪ್ರಶ್ನೆಯಲ್ಲಿ ಗೋಚರ ಆಗಿದೆ. ಈಗಾಗಲೇ ಗೊತ್ತಾಗಿದೆ. ಜ್ಯೋತಿಷಿಗಳು ಹೇಳಿದ್ದಾರೆ ತಾಂಬೂಲ ಪ್ರಶ್ನೆ ಆಗ್ತಾ ಇದೆ. ಪ್ರಶ್ನೆಯಲ್ಲಿ ಜ್ಯೋತಿಷಿಗಳು ಈ ರೀತಿಯ ಹೇಳಿಕೆಯನ್ನು ನೀಡಿದ್ದಾರಾ? ಹೌದು, ಅವರು ಹೇಳಿದ ಪ್ರಕಾರವಾಗಿ ಏನಾದ್ರೂ ಅಲ್ಲಿ ಇರೋದ ಶಿವನ ಸಾನ್ನಿಧ್ಯ ಇದೆ, ಆದಷ್ಟು ಬೇಗ ಅಲ್ಲಿ ಎಲ್ರಿಗೂ ಅದು ಸರಿ ಆಗದಿದ್ದಲ್ಲಿ ಅಥವಾ ಪುನರ್ ಪ್ರತಿಷ್ಠೆಗಳು ಅದು ಆಗದಿದ್ದಲ್ಲಿ ಕಂಟಕವಾಗಲಿದೆ ಊರಿಗೆ ಅನ್ನತಕ್ಕಂತಹ ಮಾತುಗಳು ಕೂಡ ಅವರು ದೈವಜ್ಞರು ಹೇಳಿದ್ದಾರೆ. ಅಂದ್ರೆ ನಿಮ್ಮ ಪ್ರಕಾರ ಅಲ್ಲಿ ದರ್ಗಾ ಇರ್ಲಿಲ್ಲ, ದೇವಸ್ಥಾನ ಅಲ್ಲ, ಅದು ಹೇಗೆ ಸಾಧ್ಯ ಆಗುತ್ತೆ? 800 ವರ್ಷಗಳಿಗೆ, ಸಾವಿರಾರು ವರ್ಷಗಳ ದೇವಸ್ಥಾನ ಅದು ಹೇಳುವ ಪ್ರಕಾರವಾಗಿ 800 ವರ್ಷಗಳ ಮಸೀದಿ ಅಂತ ಹೇಳ್ತಾರೆ. ಇಲ್ಲಿ ಇರ್ಲಿಕ್ಕೆ ಸಾಧ್ಯ ಇದೆ ಗ್ರಾಮಕ್ಕೆ ಸಮಸ್ಯೆ ಅಲ್ವಾ? ಇವಾಗ ಅದೇ ಪ್ರಶ್ನೆಯನ್ನು ತಿಳಿದು ಸ್ಪಷ್ಟವಾಗಿ ತಿಳಿದು ಬಂದಿದೆ. ಇದನ್ನು ಶಿವನ ಸಾನ್ನಿಧ್ಯ ಇದೆ ಅನ್ನತಕ್ಕಂಥದ್ದು ಸ್ಪಷ್ಟವಾಗಿದೆ. ಅಂದ್ರೆ ಇದನ್ನ ಎರಡೂ ಸಮುದಾಯದವರು ಒಪ್ತಾರೆ. ಇವಾಗ ಒಂದು ನಮಗೆ ನೇರವಾಗಿ ನಮಗೆ ಗುರಿ ಗೊತ್ತಾಗಿದೆ ಅನ್ನತಕ್ಕಂಥದ್ದು ಇಡೀ ಊರಿನವರಿಗೆ, ಹಿಂದೂಗಳಿಗೆ ತಿಳಿದಂಗಾಗಿದೆ. ನೀವು ಹೇಳ್ತಾ ಇದ್ದೀರಾ ಅಲ್ಲಿ ದೈವಿ ಸ್ಥಾನವಿತ್ತು, ದೈವಿ ಶಕ್ತಿ ಇತ್ತು ಅಂತ. ಇದನ್ನ ಮುಸಲ್ಮಾನ್ ಬಂಧುಗಳು ಒಪ್ತಾರಾ? ಬಿಟ್ಟು ಕೊಡ್ತಾರಾ? ಅವರಿಗೆ ಬಿಟ್ಟದ್ದು. ಮುಂದಿನ ನಡೆ ಏನ್ ಹಾಗಾದ್ರೆ? ಪರಿಹಾರ ಅಲ್ಲ ಹಾಗಾದ್ರೆ ಇದು? ಸಮಸ್ಯೆಗಳಿವೆ, ಇದು ಸೊಲ್ಯೂಷನ್ ಅಲ್ಲ. ಇವತ್ತು ತಾಂಬೂಲ ಪ್ರಶ್ನೆ ಇಟ್ಟಿದ್ದು, ತಾಂಬೂಲ ಪ್ರಶ್ನೆಯಲ್ಲಿ ಅಲ್ಲಿ ದೈವಿ ಶಕ್ತಿ ಇತ್ತು ಅನ್ನುವಂಥದ್ದು ಗೊತ್ತಾಗಿದೆ. ಆದ್ರೆ ನೀವು ಹೇಳ್ತಿದ್ದೀರಾ ಅವರ ನಂಬಿಕೆಗೆ ಬಿಟ್ಟಿರುವಂತದ್ದು, ಒಪ್ಪೋದು ಬಿಡೋದು ಅವರಿಗೆ ಬಿಟ್ಟಿದ್ದು. ಹಾಗಾದ್ರೆ ತಾರ್ಕಿಕ ಅಂತ್ಯ ಇಲ್ಲ. ಹೌದು 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 ನೋಡಿ, ಅವರಿಗೂ ಕೂಡ ಸಮಸ್ಯೆಗಳಾಗತ್ತೆ ಅಂತ ಅವರು ಜ್ಯೋತಿಷಿಗಳು ನೇರವಾಗಿ ಹೇಳ್ತಾ ಇದ್ದಾರೆ. ಪರಿಮಾಣ ಇದ್ದಲ್ಲಿ ಇಡೀ ಊರಿಗೆ ಕಂಟಕವಾಗುತ್ತೆ ಅನ್ನತಕ್ಕಂಥದ್ದು ಇಲ್ಲಿ ವಿಚಾರ ತಿಳಿದು ಬಂದಿದೆ. ಮುಂದೆ ಏನ್ ಮಾಡ್ತೀರಾ? ಮುಂದಿನ ನಡೆ ಏನು? ಹಿರಿಯರ ಚಿಂತನೆಗಳ ನಂತರ ಏನಾಗುತ್ತೆ, ಏನಾಗ್ಬೋದು ಅನ್ನತಕ್ಕಂಥದ್ದು ಗೊತ್ತಾಗುತ್ತೆ. ಜ್ಯೋತಿಷಿಗಳು ಮಾಧ್ಯಮದ ಮುಂದೆ ಇದನ್ನ ಅಫಿಷಿಯಲ್ ಆಗಿ ಹೇಳ್ತಾರಾ, ಅನೌನ್ಸ್ ಮಾಡ್ತಾರಾ? ಅವ್ರಿಗೆ ಏನ್ ಪ್ರಶ್ನೆಯಲ್ಲಿ ಬಂತು ಅದನ್ನ ಇವತ್ತು ಮಾಧ್ಯಮದವರ ಮುಂದೆ ಹೇಳೋ ಸಾಧ್ಯತೆ ಇದೆಯಾ? ಇವತ್ತು ತಾಂಬೂಲ ಪ್ರಶ್ನೆಯಲ್ಲಿ ನೀವು ಹೇಳಿದ್ರೆ ಈ ರೀತಿ ಎಲ್ಲ ಕಂಡು ಬಂತು. ಆ ಹೇಳಿಕೆಯನ್ನ ಸ್ವತಃ ಜ್ಯೋತಿಷಿಗಳು ಮಾಧ್ಯಮದ ಮುಂದೆ ಇವತ್ತು ಹೇಳ್ಬೋದಾ?
ಇಲ್ಲ, ಮಾಧ್ಯಮದ ಮುಂದೆನೆ ಹೇಳಿರ್ತಕ್ಕಂಥ ಮಾತುಗಳಿದು. ಹಿಂದೆ ಇಲ್ಲ, ಎಲ್ಲ ಮಾಧ್ಯಮದವರಿಗೆ ಓಪನ್ ಆಗಿ ಇಲ್ಲಿ ಅವಕಾಶ ಇತ್ತು ಅಲ್ಲಿ ಕೇಳುವಂತದ್ದು. ಮಾಧ್ಯಮಗಳ ಮುಂದೆನೆ ಅವರು ಈ ರೀತಿ ಇದೆ ಅಂತ ಹೇಳಿದ್ದು. ತಾಂಬೂಲ ಪ್ರಶ್ನೆ ಆದ್ಮೇಲೆ ಹೊರಬಂದು ಈ ರೀತಿ ಹೇಳಿಕೆಯನ್ನು ಕೊಟ್ಟರು. ಹಾಗಾದ್ರೆ ಅಲ್ಲ, ಇನ್ನು ಕೊಟ್ಟಿಲ್ಲ, ಅಲ್ಲಿ ಓಪನ್ ಆಗಿ ತಾಂಬೂಲ ಪ್ರಶ್ನೆಯಲ್ಲಿ ಮಾಧ್ಯಮದವರು ಎದುರುಗಡೆನೆ ಹೇಳಿರತಕ್ಕಂಥ ಮಾತುಗಳು. ಓಕೆ ಓಕೆ ಓಕೆ. ಓಹೋ, ಅಂದ್ರೆ ಅಲ್ಲೆಲ್ಲ ಲೈವ್ ಕವರೇಜ್ ಆಗ್ತಾ ಇದೆಯಾ? ಅಂದ್ರೆ ಏನ್ ತಾಂಬೂಲ ಪ್ರಶ್ನೆ ಇಲ್ಲಿ ಮುಚ್ಚುಮರೆ ಏನು ಮಾಡ್ತಾ ಇಲ್ಲ, ಲೈವ್ ಕವರೇಜ್ ಆಗಿ ಎಲ್ರಿಗೂ ಅವಕಾಶ ಇದೆ ಅಲ್ಲಿ. ಅಲ್ಲ, ಇದನ್ನ ಒಪ್ತಾರೋ ಬಿಡ್ತಾರೋ ಅವರಿಗೂ ಬಿಟ್ಟಿರೋದಂತ ಹೇಳ್ತೀರಾ. ಆದ್ರೆ ಮುಂದೆ ಇದು ಎಲ್ಲವೂ ಷಡ್ಯಂತ್ರ, ಮೊದಲೇ ಪ್ರಿಪ್ಲಾನ್ಡ್, ಅವರಿಗೆ ಬೇಕಾದ ಹಾಗೆ ಅವ್ರು ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತ ಮಾತುಗಳು ಬರಬಹುದಲ್ವಾ? ಅದು ಹೇಳ್ಬೋದಲ್ವಾ, ಧಾರ್ಮಿಕ ನಂಬಿಕೆ ನಮ್ಗೆ ಇರುತ್ತದಲ್ವಾ ಮೇಡಮ್, ನಾವು ಆ ರೀತಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ, ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ನೂ ಈ ಕೆಲಸಗಾರರು ನೋಡ್ಬೇಕು, ದೇವಸ್ಥಾನದ ಬಗ್ಗೆ ಚರ್ಚೆ ಆಗಬೇಕು, ಅಲ್ಲಿ ಕೊನೆ ಮಟ್ಟದ ಜಾಗ ಇಷ್ಟು ವರ್ಷಗಳ ಕಾಲ ಅವರು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ರು, ಅವರು ಕೂಡ ಧಾರ್ಮಿಕ ಭಾವನೆಗಳಿದ್ದಾವೆ. ನೀವು ಏಕಾಏಕಿ ಒಂದು ದೇವಸ್ಥಾನ ಇದೆ ಅಂತ ಹೇಳ್ತಾ ಇದ್ದೀರಾ. ಹಾಗಾದ್ರೆ ಮುಸಲ್ಮಾನರ ಧಾರ್ಮಿಕ ನಂಬಿಕೆಗಳಿಗೆ ಬೆಲೆ ಇಲ್ವಾ? ಕಾಲ್ ಡಿಸ್ಕನೆಕ್ಟ್ ಆಗಿದೆ. ಎಸ್, ಅವ್ರು ಹೇಳ್ತಾ ಇದ್ದಾರೆ ಜ್ಯೋತಿಷ್ಯಗಳು ಏನು ದೈವಿ ಶಕ್ತಿ ಇದೆ ಅಂತ ಹೇಳಿದ್ದಾರೆ. ತಾಂಬೂಲ ಪ್ರಶ್ನೆ ಆಗ್ತಾ ಇದೆ, ಆ ಪ್ರಶ್ನೆಯಲ್ಲಿ ಅವರು ಹೇಳಿದ್ದಾರೆ ದೈವಿ ಶಕ್ತಿ ಇದೆ, ಎಲ್ಲಿ ದೇವಾಲಯಗಳಿದ್ದದ್ದು ಗೊತ್ತಾಗಿದೆ, ಸ್ವತಃ ಜ್ಯೋತಿಷಿಗಳೇ ಹೇಳಿದ್ದಾರೆ. ಈ ಕುರಿತಾಗಿ ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಅವರು ಬಂದು ಎಲ್ಲರ ಮುಂದೆ ಹೇಳ್ತಾರೆ. ಅಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಎದುರಲ್ಲೇ ಏನು ತಾಂಬೂಲ ಪ್ರಶ್ನೆ ಆಗ್ತಾ ಇದೆ ಅದನ್ನೇ ಕ್ಲಾರಿಫಿಕೇಶನ್ ಅವರೇ ಕೊಡ್ತಾರೆ. ಹಾಗಾಗಿ ಏನ್ ಅನುಮಾನ ಇಲ್ಲ, ದೇವಸ್ಥಾನ ಇದ್ದಿದ್ದು ಸಾಬೀತಾಗಿದೆ ಅನ್ನುವಂತ ಮಾತನ್ನ ಪ್ರದೀಪ್ ಸರಿಪಳ್ಳ ಅವರು ಹೇಳಿದ್ದಾರೆ. ಆದ್ರೆ ಇದನ್ನ ಒಪ್ಪೋದು ಬಿಡೋದು, ಏನು ಮುಸಲ್ಮಾನರು ಒಪ್ಪೋದು ಬಿಡೋದು ಅವರಿಗೆ ಬಿಟ್ಟಿದ್ದು, ಅವರ ನಂಬಿಕೆಗೆ ಬಿಟ್ಟಿದ್ದು. ಆದ್ರೆ ಇಲ್ಲಿ ನಮಗೆ ಗೆಲುವು ಸಿಕ್ಕಿದೆ ಅನ್ನುವಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ.